ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ವತಿಯಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಆಯುರ್ವೇದದಲ್ಲಿ ಕಾಯ ಚಿಕಿತ್ಸೆ ಅಂದ್ರೆ ಏನು ಅನ್ನುವಂಥದ ವಿಷಯದ ಬಗ್ಗೆ ಡಾಕ್ಟರ್ ಅಜಯ್ ಭಟ್ ಅಂದ್ರೆ ಕಾಯ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಜಯ್ ಭಟ್ ಅವರು ನಮಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಸಾಕಷ್ಟು ಚಿಕಿತ್ಸೆಗಳನ್ನು ನೀಡ್ತೀರಿ. ಸೊ ಈ ಒಂದು ಕಾಯ ಚಿಕಿತ್ಸೆ ಅಂದ್ರೆ ಏನು ಅನ್ನುವಂಥದ್ದು, ಇದರ ಮಹತ್ವ ಏನು ಅನ್ನುವಂಥದ್ದು ಸರ್? ಯೋಗದಲ್ಲಿ ಅಷ್ಟಾಂಗ ಯೋಗ ಇದ್ದಾಗೆ ಆಯುರ್ವೇದದಲ್ಲಿ ಅಷ್ಟಾಂಗ ಆಯುರ್ವೇದ ಅಂತಲೇ ಹೇಳ್ತೇವೆ. ಹೇಗೆ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಅದೇ ರೀತಿ ಆಯುರ್ವೇದದಲ್ಲಿ ಕಾಯ ಬಾಲ ಗ್ರಹೋರ್ಧ್ವಾಂಗ ಶಲ್ಯ ದಂಷ್ಟ್ರ ಜರಾವೃಷ ಅಂತ 8 ವಿಭಾಗಗಳುಂಟು. ಅದರಲ್ಲಿ ಪ್ರಥಮವಾಗಿ ಕಾಯ ಚಿಕಿತ್ಸಾ ಅಂತ ಹೇಳ್ತೇವೆ. ಕಾಯ ಚಿಕಿತ್ಸಾ ಅಂದ್ರೆ ಕಾಯ ಅಂದ್ರೆ ಶರೀರ, ನಮ್ಮ ಶರೀರಕ್ಕೆ ಮಾಡುವಂತ ನಾವು ಚಿಕಿತ್ಸೆ. ಕಾಯ ಶಬ್ದದ ಇನ್ನೊಂದು ಅರ್ಥ, ಕಾಯ ಅಂದ್ರೆ ನಮ್ಮ ಶರೀರದಲ್ಲಿರುವ ಅಗ್ನಿ. ಈಗ ನಾವು ಹಸಿವಂತ ಏನು ಹೇಳ್ತೇವೆ ನೋಡಿ, ಅದನ್ನ ನಾವು ಅಗ್ನಿ ಅಂತ ಹೇಳ್ತೇವೆ. ಈ ಅಗ್ನಿಗೆ ನಾವು ಕೊಡುವಂತ ಚಿಕಿತ್ಸೆ ಕಾಯ ಚಿಕಿತ್ಸೆ. ಹಾಗೆ ಆಯುರ್ವೇದದ ಪ್ರಕಾರ ದೇಹದಲ್ಲಿ 13 ಬಗೆಯ ಅಗ್ನಿಗಳಿದೆ. ಒಂದು ನಮ್ಮ ಹೊಟ್ಟೆಯಲ್ಲಿ ನಾವೇನು ನಮಗೆ ಹಸಿವಾಗ್ತದೆ, ಜೀರ್ಣ ಆಗ್ತದೆ ಅಂತ ನಾವೇನು ಹೇಳ್ತೇವೆ, ಅದು ಒಂದು ಬಗೆಯ ಅಗ್ನಿ. ಈಗ ಅವನಿಗೆ ಹಸಿವು ಕಡಿಮೆ ಇದೆ ಅಂದ್ರೆ ಅಗ್ನಿ ಕಡಿಮೆ ಅಂತ ಲೆಕ್ಕ. ಹಾಗೆ ನಮ್ಮ ದೇಹದಲ್ಲಿ 13 ಬಗೆಯ ಅಗ್ನಿಗಳಿದೆ. ಒಂದು ಈ ಜಠರಾಗ್ನಿ ಹೊಟ್ಟೆಯಲ್ಲಿರುವಂಥದ್ದು, ಮತ್ತೆ 7 ಧಾತುಗಳು ರಸರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ, ಇದು ಬಾಡಿ ಟಿಶ್ಯೂಸ್ ಅಂತ ನಾವೇನು ಹೇಳ್ತೇವೆ. ಹಾಗೆ ಆಯುರ್ವೇದದಲ್ಲಿ 7 ಬಗೆಯ ಟಿಶ್ಯೂಗಳು ಪ್ಲಸ್ 5 ಮಹಾಭೂತಗಳು, ಪಂಚಮಹಾಭೂತಗಳು. ಹಾಗೆ ಇದೆಲ್ಲ ಸೇರಿಸಿ ನಮ್ಮ ದೇಹದಲ್ಲಿ ಆಯುರ್ವೇದದ ಪ್ರಕಾರ 13 ಅಗ್ನಿಗಳಿದೆ ಅಂತ ಲೆಕ್ಕ. ಆ 13 ಅಗ್ನಿಗಳಿಗೆ ನಾವು ಕೊಡುವಂಥ ಚಿಕಿತ್ಸೆ ಪ್ರಧಾನವಾಗಿ ಹೊಟ್ಟೆಯಲ್ಲಿರುವಂಥ ಅಂದರೆ ಜಠರಾಗ್ನಿಗೆ ನಾವು ಕೊಡುವ ಚಿಕಿತ್ಸೆ ಕಾಯ ಚಿಕಿತ್ಸೆ. ಕಾಯ ಚಿಕಿತ್ಸೆ ಅಂದ್ರೆ ಏನು ಅಂತ ಹೇಳಿದ್ರಿ. ಇದರ ಮೂಲಭೂತ ಸಿದ್ಧಾಂತಗಳು ಯಾವೆಲ್ಲ ಅನ್ನೋದನ್ನ ತಿಳಿಸ್ಕೊಡಿ. ಕಾಯ ಚಿಕಿತ್ಸೆಯ ಮೂಲಭೂತ ಸಿದ್ಧಾಂತವೇ ಆಯುರ್ವೇದದ ಮೂಲಭೂತ ಸಿದ್ಧಾಂತ, ಅಂದ್ರೆ ಕಾರ್ಯಕಾರಣ ಸಿದ್ಧಾಂತ. ಯಾವ್ದು ಈಗ ನಾವು ಇಂಗ್ಲಿಷಲ್ಲಿ ಹೇಳೋದಾದ್ರೆ ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಅಂತ ಹೇಳ್ತೇವೆ. ನಾನೇನಾದ್ರೂ ಈಗ ಒಂದು ಕಾಸ್ ಅಥವಾ ಏನಾದ್ರೂ ಒಂದು ಕಾರಣ ನಾನು ಮಾಡಿದ್ರೆ ಅದರಿಂದ ಬರುವಂತ ಸಮಸ್ಯೆಗಳು, ಅದನ್ನ ನಾವು ವ್ಯಾಧಿ ಅಂತ ಹೇಳ್ತೇವೆ. ಅದು ಆಯುರ್ವೇದದ ಬೇಸಿಕ್ ಪ್ರಿನ್ಸಿಪಲ್, ಕಾಯ ಚಿಕಿತ್ಸೆಯ ಬೇಸಿಕ್ ಪ್ರಿನ್ಸಿಪಲ್. ಬೇಸಿಕಲಿ ಆಯುರ್ವೇದದಲ್ಲಿ 2 ವಿಭಾಗ. ಒಂದು ಆತ್ರೇಯ ಸಂಪ್ರದಾಯ ಅಂದ್ರೆ ಕಾಯ ಚಿಕಿತ್ಸಾ ಸಂಪ್ರದಾಯ, ಇನ್ನೊಂದು ಶಲ್ಯ ಸಂಪ್ರದಾಯ ಅಂದ್ರೆ ಧನ್ವಂತರಿ ಸಂಪ್ರದಾಯ ಅಂದ್ರೆ ಸರ್ಜರಿ ಲೈನ್. ಸೊ ಮೆಡಿಸಿನ್ ಮತ್ತೆ ಸರ್ಜರಿ, ಇವನ್ ಮಾಡರ್ನ್ ಅಲೋಪತಿಯಲ್ಲಿ ಸಹ ಹಾಗೆ ಮೆಡಿಸಿನ್ ಅಂಡ್ ಸರ್ಜರಿ. ಹಾಗೆ ಆಯುರ್ವೇದದಲ್ಲಿ ಕಾಯ ಚಿಕಿತ್ಸೆ ಅಂದ್ರೆ ಪ್ರಧಾನವಾಗಿ ಔಷಧಿಗಳು ಮತ್ತೆ ಶಸ್ತ್ರಕರ್ಮ, ಅದು ಶಲ್ಯತಂತ್ರ. ಇನ್ನೊಂದು ಕಾಯ ಚಿಕಿತ್ಸೆಯ ಮೂಲಭೂತ ಸಿದ್ಧಾಂತ ಅಂದ್ರೆ ಈ ನಾನು ಆಗ್ಲೇ ಹೇಳಿದಾಗೆ ಸಪ್ತ ಧಾತುಗಳು, ನಮ್ಮ ದೇಹದಲ್ಲಿ ಸಪ್ತ ಧಾತುಗಳು, 3 ದೋಷಗಳು ಅಂದ್ರೆ ವಾತ ಪಿತ್ತ ಕಫ, 7 ಧಾತುಗಳು. ರಸ ಅಂದ್ರೆ ನಮ್ಮ ದೇಹದಲ್ಲಿ ಕಾಣುವಂತೆ ನಮ್ಮ ಆಹಾರದಿಂದ ಸಿಗುವಂತ ರಸಧಾತು, ರಸದಿಂದ ರಕ್ತ, ರಕ್ತದಿಂದ ಮಾಂಸ, ಮಾಂಸದಿಂದ ಮೇಧಸ್ಸು, ಮೇಧಸ್ಸು ಅಂದ್ರೆ ಫ್ಯಾಟ್, ಅಸ್ಥಿ ಅಂದ್ರೆ ಎಲುಬುಗಳು, ಮಜ್ಜ ಅಂದ್ರೆ ಎಲುಬಿನ ಒಳಗೆಲ್ಲಿ ಇರುವಂತ ನಾವು ಮಜ್ಜ ಅಂತ ಏನು ಹೇಳ್ತೇವೆ, ಬೋನ್ ಮ್ಯಾರೋ ಅಂತ ಏನು ಹೇಳ್ತೇವೆ, ಮತ್ತು ಶುಕ್ರಧಾತು. ಹೀಗೆ ಆಯುರ್ವೇದದಲ್ಲಿ ನಾವು 7 ಧಾತುಗಳು, 3 ದೋಷಗಳು ಮತ್ತೆ ಈ ಪಂಚಮಹಾಭೂತಗಳು. ಇದು ಆಯುರ್ವೇದದ ಮೂಲ ಸಿದ್ಧಾಂತ, ಇದು ಕಾಯ ಚಿಕಿತ್ಸೆಯ ಮೂಲ ಸಿದ್ಧಾಂತ. ಈಗ ಸಾಮಾನ್ಯವಾಗಿ ಎಲ್ಲಾ ರೋಗಗಳಿಗೆ ಕೂಡ ಮೆಡಿಸಿನ್ ಕೊಡ್ತಾರೆ. ಇದರಲ್ಲಿ ಏನಾದರೂ ಮೆಡಿಸಿನ್ ಇಲ್ಲದಂತಹ ಚಿಕಿತ್ಸೆ ಏನಾದರೂ ಇದೆಯಾ? ಖಂಡಿತವಾಗಿ ಆಯುರ್ವೇದದಲ್ಲಿ 2 ಬಗೆಯ ಚಿಕಿತ್ಸೆಗಳನ್ನು ಹೇಳಿದ್ದಾರೆ. ಒಂದು ದ್ರವ್ಯ ಚಿಕಿತ್ಸೆ, ಇನ್ನೊಂದು ಅದ್ರವ್ಯ ಚಿಕಿತ್ಸೆ. ದ್ರವ್ಯ ಚಿಕಿತ್ಸೆ ಅಂದ್ರೆ ಒಂದು ರೋಗ ಒಬ್ಬನಿಗೆ ಬಂದ್ರೆ ಆ ರೋಗವನ್ನು ನಾವು ಅದಕ್ಕೆ ಶಮನ ಮಾಡಲಿಕ್ಕೆ ಈಗ ಒಂದು ಏನಾದ್ರು ಒಂದು ದ್ರವ್ಯ, ಉದಾಹರಣೆಗೆ ಯಾವ್ದಾದ್ರು ಒಂದು ಗಿಡಮೂಲಿಕೆ, ಸಸ್ಯಜನ್ಯ ವಸ್ತುಗಳು, ಉದಾಹರಣೆಗೆ ಜೇನು, ಇಲ್ಲ ನೆಲದಿಂದ ಸಿಗುವಂತ ಈ ಹೆವಿ ಮೆಟಲ್ಸ್ ಏನು ನಾವು ಹೇಳ್ತೇವೆ, ಮರ್ಕ್ಯುರಿ ಇರಲಿ ಅಂದ್ರೆ ಪಾರದ ಗಂಧಕ ಅಂಥದ್ದು, ಅದು ಯೂಸ್ ಮಾಡ್ತೇವೆ. ಅದು ಅಲ್ಲದೆ ನಮ್ಮಲ್ಲಿ ಚಿಕಿತ್ಸೆ ಇದೆ ಅಂದ್ರೆ ಈಗ ಅದ್ರವ್ಯಗಳು, ಯಾವುದೇ ದ್ರವ್ಯಗಳನ್ನು ಉಪಯೋಗಿಸದೆ ನಾವು ಮಾಡುವಂತಹ ಚಿಕಿತ್ಸೆ. ಅದು ಹೇಗೆ, ಅದಕ್ಕೊಂದು ಉದಾಹರಣೆ ಕೊಡುವುದಾದ್ರೆ, ಈಗ ನಿಮ್ಮ ಮನೆಯಲ್ಲಿ ನಾವು ಪೆಟ್ ಅನಿಮಲ್ಸ್, ಡೊಮೆಸ್ಟಿಕ್ ಅನಿಮಲ್ಸ್, ನಮ್ಮ ಸಾಕು ಪ್ರಾಣಿಗಳು ನಾವೇನು ಹೇಳ್ತೇವೆ ನೋಡಿ, ಅದಕ್ಕೀಗ ಹೊಟ್ಟೆ ತುಂಬ ಇದೆ, ಅದರ
ಫುಡ್ ತಿನ್ನುವ ಟೈಮ್ ಆಯಿತು, ಆದರೂ ಅದು ಕೆಲವೊಮ್ಮೆ ಫುಡ್ ತಿನ್ನುವುದಿಲ್ಲ. ಯಾಕೆಂದರೆ ಹೊಟ್ಟೆ ತುಂಬ ಇದ್ದ ಕಾರಣ ಅದು ತಿನ್ನುವುದಿಲ್ಲ. ಆದರೆ ನಾವು ಮನುಷ್ಯರು ಹಾಗೆ ಅಲ್ಲ, ನಾವು ಕಂಪಲ್ಸಿವ್ ಈಟರ್ಸ್. ಈ ಟೈಮ್ ಆಯಿತು, ನಾವು ಆ ಟೈಮಿಗೆ ಹೋಗಿ ಊಟ ಮಾಡ್ತೇವೆ. ನಮಗೆ ಹಸಿವಿದ್ರೂ ಇಲ್ಲದಿದ್ರೂ ನಾವು ಊಟ ಮಾಡ್ತೇವೆ. ಅದು ರೋಗದ ಕಾರಣ. ಈಗ ನಾನು ಮೊದಲೇ ಹೇಳಿದಾಗೆ ಕಾರ್ಯಕಾರಣ ಸಿದ್ಧಾಂತ, ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿ. ಈಗ ಹೊಟ್ಟೆ ತುಂಬ ಒಬ್ಬ ತಿಂದ, ಅದರಿಂದ ಏನು ಸಮಸ್ಯೆ ಬರ್ಬೋದು? ವಾಂತಿ ಆಗ್ಬೋದು, ಲೂಸ್ ಮೋಷನ್ ಆಗ್ಬೋದು. ಸೊ ಅದಕ್ಕೆ ಚಿಕಿತ್ಸೆ ಹೇಗೆ? ಇನ್ನೂ ಅದನ್ನು ತಿನ್ನದೇ ಇರುವಂಥದ್ದು, ಅದು ಅದ್ರವ್ಯ ಚಿಕಿತ್ಸೆ. ಈಗ ಲಂಘನಂ ಪರಮೌಷಧಂ ಅಂತ ನೀವು ಕೇಳಿರ್ಬೋದು. ಅಂದರೆ ಏನು ತಿನ್ನದೇ ಇರುವಂಥದ್ದೇ ಒಂದು ಚಿಕಿತ್ಸೆ, ಲಂಘನ. ಸೊ ಆಯುರ್ವೇದದಲ್ಲಿ ಎರಡು ಬಗೆಯದು, ಲಂಘನ ಮತ್ತು ಬ್ರಹ್ಮಣ. ಏನು ಕೊಡದೇ ಇರುವಂಥದ್ದು, ಅಂದರೆ ದೇಹದಲ್ಲಿ ಇದ್ದದ್ದನ್ನೆಲ್ಲ ಮೈನಸ್ ಮಾಡೋದು, ಅದು ಲಂಘನ. ದೇಹದಲ್ಲಿ ಕೂಡಿಸೋದು, ಅದು ಬ್ರಹ್ಮಣ, ಸೇರಿಸುವಂಥದ್ದು. ಹೀಗೆ ಅದ್ರವ್ಯ ಚಿಕಿತ್ಸೆ ಅಂದರೆ ಇಂಥದ್ದು. ಮತ್ತು ಸೂರ್ಯನ ತಾಪಕ್ಕೆ, ಸೂರ್ಯನ ಬೆಳಕಿಗೆ ನಿಲ್ಲುವಂಥದ್ದು, ಆತಪ ಸೇವನೆ ಅಂತ ಹೇಳ್ತೇವೆ. ಮತ್ತು ಗಾಳಿ ಸೇವನೆ ಮಾಡೋದು. ಈ ರೀತಿ ನಾವು ಸುಮಾರು ಬಗೆಯ ಚಿಕಿತ್ಸೆಗಳು ಮಾಡ್ತೇವೆ. ಮತ್ತು ಈ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ನಾವು ಹೇಳ್ತೇವೆ. ದೈವ ವ್ಯಾಪಾಶ್ರಯ ಅಂದರೆ ಹೋಮ, ಮಂತ್ರ, ಅನುಷ್ಠಾನಗಳು. ಇದು ಆಯುರ್ವೇದದಲ್ಲಿಯೂ ಹೇಳಿದ್ದಾರೆ. ಇದು ನಾವು ಅದ್ರವ್ಯ ಚಿಕಿತ್ಸೆ ಅಂತ ಹೇಳ್ತೇವೆ. ಈ ಆಯುರ್ವೇದ ಚಿಕಿತ್ಸೆಯನ್ನ ಪಡಿಬೇಕಾದ್ರೆ ಏನಾದರೂ ಅಂದರೆ ಫುಡ್ ಏನಾದರೂ ಅವಾಯ್ಡ್ ಮಾಡಬೇಕಾ, ಹೇಗೆ ಅನ್ನುವಂಥ? ಖಂಡಿತವಾಗಿ. ಈಗ ನಮ್ಮಲ್ಲಿ ಹೇಗೆ ಹೇಳಿದ್ದಾರೆ ಅಂದರೆ, ಪಥ್ಯಂ ಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣೆ. ಒಬ್ಬ ಪಥ್ಯ ಸರಿಯಾಗಿ ಮಾಡುವುದಾದರೆ ಅವನಿಗೆ ಔಷಧಿಗಳು ಕೊಡುವ ಅಗತ್ಯ ಇಲ್ಲ. ಈಗ ಪಥ್ಯ ಯಾರು ಮಾಡೋದಿಲ್ಲ, ಪಥ್ಯ ಅಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣೆ ಅಂದರೆ ಯಾರು ಪಥ್ಯ ಮಾಡೋದಿಲ್ವೋ ಅವನಿಗೆ ನೀವು ಮದ್ದೂ ಕೊಡೋದು ಬೇಡ, ಯಾಕೆಂದರೆ ಅವ ಗುಣ ಆಗೋದಿಲ್ಲ. ಆದ ಕಾರಣ ಪಥ್ಯ ಪಾಲನೆ ಖಂಡಿತವಾಗಿಯೂ ಬೇಕು. ಉದಾಹರಣೆಗೆ ಈಗ ಒಬ್ಬನಿಗೆ ಬೇದಿ ಇದೆ, ಡಯರಿಯಾ ಅಂತ ಏನು ನಾವು ಹೇಳ್ತೇವೆ. ಅಂಥ ಒಂದು ಸಂದರ್ಭದಲ್ಲಿ ಅವ ಹೆಚ್ಚಾಗಿ ನೀರು ಕುಡಿದ್ರೆ ಅಥವಾ ಹೆಚ್ಚಾದ ಜಡ್ಡಿನ ಪದಾರ್ಥ ತಿಂದರೆ, ಆಯಿಲಿ ಐಟಮ್ಸ್ ನಾವೇನು ಹೇಳ್ತೇವೆ, ಆಗ ಅತಿಸಾರ ಹೆಚ್ಚಾಗಲೇಬೇಕಲ್ವ, ಅಗ್ನಿಮಾಂದ್ಯಾಗಿ ಅತಿಸಾರ ಹೆಚ್ಚಾಗಲೇಬೇಕು. ಆಗ ಏನು ಹೇಳ್ತೀರಿ? ಲಂಘನ, ತಿನ್ನಬೇಡಿ ಅಥವಾ ಲಘು ಆಹಾರವನ್ನು ಸೇವಿಸಿ. ಈ ರೀತಿ ಚಿಕಿತ್ಸೆಯನ್ನು ಮಾಡುವಂಥದ್ದು. ಎಸ್ ಡಾಕ್ಟರ್, ಈಗಾಗಲೇ ಹೇಳ್ತಾ ಇದ್ರಿ ಯಾವೆಲ್ಲ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು ಅನ್ನುವಂಥ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ರಿ. ಇನ್ನು ಈ ಒಂದು ಸಾಮಾನ್ಯವಾಗಿ ಕೇಳಿಬರುವಂಥ, ಅಂದರೆ ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಕೇಳಿಬರುವಂಥ ಒಂದು ಚಿಕಿತ್ಸೆ ಅಂತ ಹೇಳಿದರೆ ಪಂಚಕರ್ಮ ಚಿಕಿತ್ಸೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪಂಚಕರ್ಮ ಚಿಕಿತ್ಸೆ ಹಾಗೇನೆ ಈ ಒಂದು ಕಾಯ ಚಿಕಿತ್ಸೆಗೆ ಯಾವ ರೀತಿಯ ಸಂಬಂಧ ಅನ್ನುವಂಥದ್ದು ಸರ್? ನಾನು ಆಗಲೇ ಹೇಳಿದಾಗೆ ಕಾಯ ಅಂದರೆ ಶರೀರ. ಈ ಶರೀರಕ್ಕೆ ನಾವು ಕೊಡುವ ಚಿಕಿತ್ಸೆಯೇ ಕಾಯ ಚಿಕಿತ್ಸೆ. ಪಂಚಕರ್ಮ ಚಿಕಿತ್ಸೆ ಇದರದೇ ಒಂದು ವಿಭಾಗ. ಪಂಚಕರ್ಮ ಅಂದರೆ 5 ಬಗೆಯ ಚಿಕಿತ್ಸೆಗಳು. ಅಂದರೆ ವಮನ, ವಿರೇಚನ, ಆಸ್ಥಾಪನ ಬಸ್ತಿ, ಅನುವಾಸನ ಬಸ್ತಿ ಮತ್ತು ರಕ್ತಮೋಕ್ಷಣ. ಇದು ಒಂದು ಬಗೆಯ ಕ್ಲಾಸಿಫಿಕೇಶನ್. ಇನ್ನೊಂದರಲ್ಲಿ ವಮನ, ವಿರೇಚನ, ಬಸ್ತಿ, ರಕ್ತಮೋಕ್ಷಣ ಮತ್ತು ನಸ್ಯ, ಇದು ಇನ್ನೊಂದು ಬಗೆಯ ಕ್ಲಾಸಿಫಿಕೇಶನ್. ಇದಕ್ಕೆ ಇಂಥ ಚಿಕಿತ್ಸೆಗಳು, ಈಗ ನೀವು ಪಂಚಕರ್ಮ ಏನು ಹೇಳ್ತೀರಿ ನೋಡಿ, ಇದಕ್ಕೆ ಶೋಧನ ಚಿಕಿತ್ಸೆ ಅಂತ ಹೇಳ್ತೇವೆ. ಶೋಧನ ಅಂತೆ ನಮ್ಮ ದೇಹದಲ್ಲಿ ರೋಗವನ್ನು ಉಂಟು ಮಾಡುವಂತಹ ಕೆಲವು ಈಗ ವಸ್ತುಗಳಿರ್ಬೋದು, ಅದನ್ನು ದೇಹದಿಂದ ತೆಗೆಯುವಂಥದ್ದು, ಕ್ಲೆನ್ಸಿಂಗ್ ಅಂತ ನಾವೇನು ಹೇಳ್ತೇವೆ. ಕ್ಲೆನ್ಸಿಂಗ್ ಅಂದರೆ ಒಳಗಿನಿಂದ ಅದನ್ನು ತೊಳೆಯುವಂಥದ್ದು, ಅದಕ್ಕೆ ಕ್ಲೆನ್ಸಿಂಗ್ ಅಂತ. ಇದನ್ನು ಪಂಚಶೋಧನ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸೊ ಶೋಧನ ಒಂದು, ಶಮನ ಒಂದು. ಶಮನ ಅಂದರೆ ನಾವು ಕೊಡುವಂಥ ಔಷಧಿಗಳು, ಅದು ಪ್ರಾಣಿಜನ್ಯ ಔಷಧಿಗಳಿರ್ಬೋದು, ಸಸ್ಯಜನ್ಯ ಔಷಧಿಗಳಿರ್ಬೋದು, ಇಲ್ಲ ಭೂಮಿಯಿಂದ ಸಿಗುವಂಥ ಔಷಧಿಗಳಿರ್ಬೋದು. ಅದು ಯಾವುದೇ ಔಷಧಿ ಇರಲಿ, ಪ್ರಧಾನವಾಗಿ ಶೋಧನ ಮತ್ತು ಶಮನ. ಒಬ್ಬ ವ್ಯಕ್ತಿಗೆ ರೋಗವನ್ನು ಬಾರದೇ ಇರಲಿಕ್ಕೆ ನಾವು ಮಾಡುವಂಥದ್ದೇ ಶೋಧನ. ಅದರಲ್ಲಿ ಈ ಕಫದ ಸಮಸ್ಯೆಗಳಿಗೆ ನಾವು ಕೊಡುವಂಥದ್ದು ವಮನ, ಪಿತ್ತದ ಸಮಸ್ಯೆಗಳಿಗೆ ಕೊಡುವಂಥದ್ದು ವಿರೇಚನ, ಹಾಗೆ ವಾತದ ಸಮಸ್ಯೆ ನೀವು ಕೇಳಿರ್ಬೋದು. ಈಗ ರಕ್ತವಾತ ಇರಲಿ, ಪ್ಯಾರಲಿಸಿಸ್ ಅಂತ ನಾವೇನು ಹೇಳ್ತೇವೆ, ಹೆಮಿಪ್ಲೇಜಿಯಾ ಅಥವಾ ಹೆಮಿಪ್ಯಾರಿಸಿಸ್ ಅಂದರೆ ಒಂದು ಸೈಡ್ ಹೋಗಿರುವವರಿಗೆ, ಮತ್ತು ಈ ಗಂಟು ನೋವು ಅಂದರೆ ಆರ್ಥ್ರೈಟಿಸ್ ಅಂತ ನಾವೇನು ಹೇಳ್ತೇವೆ, ಮತ್ತು ರುಮಟಾಯ್ಡ್ ಆರ್ಥ್ರೈಟಿಸ್, ಈ ಗಂಟುಗಳೆಲ್ಲ ಊದ್ಕೊಳ್ಳುವಂಥದ್ದು, ಇಂಥದಕ್ಕೆಲ್ಲ ನಾವು ವಾತ ಚಿಕಿತ್ಸೆ ಅಂದರೆ ಬಸ್ತಿಯನ್ನು ಕೊಡ್ತೇವೆ. ಇದು ಕಾಯ ಚಿಕಿತ್ಸದ್ದೇ ಒಂದು ವಿಭಾಗ. ಹೀಗೆ ಕಾಯ ಚಿಕಿತ್ಸಾ ಮತ್ತು ಪಂಚಕರ್ಮ ಎರಡು ಒಂದಕ್ಕೊಂದು ಹೊಂದಿಕೊಂಡಿರುವಂಥದ್ದು. ಎಸ್, ಸಾಮಾನ್ಯವಾಗಿ ಎಲ್ಲ ರೋಗಗಳಿಗೆ ಕೂಡ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಅಂತ ಹೇಳಿದ್ರಿ. ಸೊ ಈ ಒಂದು ವ್ಯಾಧಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಚಿಕಿತ್ಸೆಗಳು ಲಭ್ಯವಿದೆಯಾ, ಹೇಗೆ ಅನ್ನುವಂಥದ್ದು ಸರ್? ಖಂಡಿತವಾಗಿದೆ. ಈಗ ಯಾವುದೇ ವ್ಯಾಧಿ ಇರಲಿ, ನಮ್ಮ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಾವು ಆಗಲೇ ಹೇಳಿದಾಗೆ ವ್ಯಾಧಿಗೆ ನಾವು ಕೊಡುವ ಚಿಕಿತ್ಸೆಗಿಂತ ನಾವು ಆ ವ್ಯಾಧಿಯ ಅವಸ್ಥೆಗೆ ನಾವು ಹೆಚ್ಚು ಚಿಕಿತ್ಸೆಯನ್ನು ಕೊಡ್ತೇವೆ. ಅಂದರೆ ದೋಷದ ಅವಸ್ಥೆಗೆ ಒಂದು ಸಣ್ಣ ಉದಾಹರಣೆ ನಾನು ನಿಮಗೆ ಕೊಡ್ತೇನೆ. ಇವತ್ತು
ಹುಣ್ಣಿಮೆಯ ದಿವಸ ನಾವು ನಮ್ಮ ಸುತ್ತಮುತ್ತಲು ನೋಡ್ತೇವೆ, ಸಮುದ್ರದಲ್ಲಿ ನೋಡ್ತೇವೆ, ನೀರಿನ ಟೈಡ್ ಅಂತ ನಾವೇನು ಹೇಳ್ತೇವೆ ಜಾಸ್ತಿ ಆಗಿರ್ತದೆ. ಹಾಗೆ ಈ ಮಾನಸಿಕ ಕಾಯಿಲೆ ಇರುವಂಥವರು ಈ ಹುಣ್ಣಿಮೆಯ ದಿವಸ ಸ್ವಲ್ಪ ಹೆಚ್ಚಾಗಿ ಅಗ್ರೆಸಿವ್ ಆಗಿರ್ತಾರೆ. ಹಾಗೆ ನಮ್ಮ ಸುತ್ತಮುತ್ತಲು ಯಾವ ರೀತಿಯಲ್ಲಿ ಬದಲಾವಣೆಗಳಿರ್ತದೆ ಅದೇ ರೀತಿ ನಮ್ಮ ಶರೀರದಲ್ಲೂ ಬದಲಾವಣೆಗಳಿರ್ತದೆ. ಹೇಗೆ ಈ ಇಡೀ ವಿಶ್ವ ಗಾಳಿ ಬೆಳಕು ಅಂದ್ರೆ ಸೂರ್ಯನ ಬೆಳಕು, ಚಂದ್ರ, ಅದೇ ರೀತಿ ಆಯುರ್ವೇದದಲ್ಲಿ ಗಾಳಿ ಅಂದ್ರೆ ವಾತ, ಸೂರ್ಯ ಅಂದ್ರೆ ಪಿತ್ತ, ಕಫ ಅಂದ್ರೆ ಚಂದ್ರ. ಹಾಗೆ ಈ ಮೂರು ಬಗೆಯ ಶಕ್ತಿಗಳು ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಅಂತ ನಾವು ನೋಡ್ತೇವೆ. ಹಾಗೆ ಇದರಲ್ಲಿ ಸಹ ಪುನಃ ಮೇಲೆ ಕೆಳಗೆ ಆಗುವಂಥದ್ದಿದೆ, ಹೆಚ್ಚಾಗ್ತದೆ, ಕಡಿಮೆ ಆಗ್ತದೆ. ಅಂದ್ರೆ ವಯೋ ಅಹೋರಾತ್ರಿ ಭುಕ್ತಾನಾಂ ತೇ ಅಂತ ಮಧ್ಯಾಧಿಕ ಕ್ರಮಾತ್. ಅಂದ್ರೆ ಒಬ್ಬ ಒಂದು ಮಗು ಆಗಿರುವಾಗ, ಸಣ್ಣ ಪ್ರಾಯದಲ್ಲಿರುವಾಗ ಆಗ ಕಫ ಪ್ರಧಾನ ಅವಸ್ಥೆ, ಈ ಯೌವನದಲ್ಲಿ ಬರುವಾಗ ಪಿತ್ತ ಪ್ರಧಾನ ಅವಸ್ಥೆ. ಈಗ ನಾವು ಹೇಳ್ತೇವೆ ಪಿತ್ತ ತಲೆಗೇರಿದೆ ಅಂತ, ಕೋಪ ಬರುವಾಗ ಅದು ಯೌವನಾವಸ್ಥೆಯಲ್ಲಿ. ಹಾಗೆ ವೃದ್ಧಾಪ್ಯದಲ್ಲಿ ವಾತ ಪ್ರಧಾನ. ಇದು ವಯಸ್ಸಿನ ಪ್ರಕಾರ. ಹಾಗೆ ದಿನದಲ್ಲೂ ಸಹ ಹಾಗೆ ಕಾಣ್ತೇವೆ. ಬೆಳಗಿನ ಹೊತ್ತು ಕಫ ಪ್ರಧಾನವಾಗಿರ್ತದೆ ನಾವು ಏಳುವಾಗ ಆಗಿನ ಸಮಯ, ಮಧ್ಯಾಹ್ನ ಹೊತ್ತು ಪಿತ್ತ ಪ್ರಧಾನವಾಗಿರ್ತದೆ, ಸಂಜೆಯ ಹೊತ್ತು ವಾತ ಪ್ರಧಾನವಾಗಿರ್ತದೆ. ಹಾಗೆ ಎಲ್ಲದರಲ್ಲೂ ನಾವು ವಾತ ಪಿತ್ತ ಕಫವನ್ನು ನೋಡ್ತೇವೆ. ಹಾಗೆ ಒಂದು ಪ್ರಕೃತಿಯಲ್ಲಿ ಅಂದರೆ ನ್ಯಾಚುರಲ್ ಅಥವಾ ಒಬ್ಬನ ಕಾನ್ಸ್ಟಿಟ್ಯೂಷನಲ್ಲೂ ನಾವು ವಾತಪಿತ್ತ ಕಫವನ್ನು ನೋಡ್ತೇವೆ. ಹಾಗೆ ವಿಕೃತಿಯಲ್ಲಿ ಅಂದರೆ ವಿಕೃತಿಯಲ್ಲೂ ನಾವು ವಾತಪಿತ್ತ ಕಫವನ್ನು ನೋಡ್ತೇವೆ. ನಾವು ಕೊಡುವ ಚಿಕಿತ್ಸೆ ಈ ದೋಷಗಳಿಗೆ ಇರುವಂಥದ್ದು, ವ್ಯಾಧಿಗಳಿಗೆ ಅಂತ ನಾವು ಆ ಸಂದರ್ಭಕ್ಕೆ ನೋಡಿ ಚಿಕಿತ್ಸೆ ಕೊಡ್ತೇವೆ. ಹಾಗೆ ಪ್ರಧಾನವಾಗಿ ನಮ್ಮ ಚಿಕಿತ್ಸೆ ವಾತಪಿತ್ತ ಕಫಕ್ಕೆ ಇರುವಂಥದ್ದು. ಮತ್ತೆ ಆ ವ್ಯಾಧಿಗಳು, ಈಗ ನೀವು ಹೇಳಿದಾಗೆ ಗಂಟು ನೋವು ಇರಲಿ ಅಥವಾ ಸೊಂಟ ನೋವು, ಆ ಕಂಡೀಷನ್ಗೆ ಯಾವ ರೀತಿಯ ಚಿಕಿತ್ಸೆ ಅಗತ್ಯ ಇದೆ ಅದನ್ನು ಆ ಸಂದರ್ಭಕ್ಕೆ ಈ ದೋಷಗಳಿಗೆ ನೋಡಿ ಆ ವ್ಯಕ್ತಿಯ ಗುಣಗಳನ್ನು ನೋಡಿ ಚಿಕಿತ್ಸೆಯನ್ನು ಕೊಡುವಂಥದ್ದು. ಇನ್ನು ಸಾಮಾನ್ಯವಾಗಿ ಹೇಳ್ತಾರೆ ಆಯುರ್ವೇದದಲ್ಲಿ ಯಾವೆಲ್ಲ ಚಿಕಿತ್ಸೆಗಳು ಅಂದ್ರೆ ಎಕ್ಸ್ರೇ ಅಂತಹ ಏನಾದರೂ ಫೆಸಿಲಿಟಿ ಇದೆಯಾ ಅನ್ನುವಂಥದ್ದು. ಈ ಒಂದು ಆಯುರ್ವೇದ ಚಿಕಿತ್ಸೆಯಲ್ಲಿ ಏನಾದರೂ ಅಂತಹ ಒಂದು ಫೆಸಿಲಿಟಿ ಇದೆಯಾ? ರಕ್ತ ಪರೀಕ್ಷೆ ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, ಇಂತಹ ಒಂದು ಫೆಸಿಲಿಟಿ ಇದೆಯಾ ಹೇಗೆ ಅನ್ನುವಂಥದ್ದು? ಖಂಡಿತವಾಗಿ ಈ ರಕ್ತ ಪರೀಕ್ಷೆಗಳು ಅಥವಾ ಮಲ ಪರೀಕ್ಷೆ ಅಥವಾ ಸ್ಫುಟಮ್ ಎಕ್ಸಾಮಿನೇಷನ್ ಇರಲಿ, ಇದು ಎಲ್ಲ ಈ ಅಡ್ವಾನ್ಸ್ಮೆಂಟ್ ನಾವು ನೋಡ್ತಾ ಇದ್ದೇವೆ. ಈ ಅಡ್ವಾನ್ಸ್ಮೆಂಟ್ಗಳು ಫಿಸಿಕ್ಸ್ ಇಂದಾಗಿ ಬಂದಿರುವಂಥದ್ದು, ನಮ್ಮ ವೈಜ್ಞಾನಿಕ ಶೋಧದಿಂದಾಗಿ ಇದು ಬರುವಂಥದ್ದು. ಇದನ್ನು ನಾವು ಖಂಡಿತವಾಗಿ ಆಯುರ್ವೇದ ಚಿಕಿತ್ಸೆಗೆ ಅಂದರೆ ಆಯುರ್ವೇದದಲ್ಲಿ ರೋಗವನ್ನು ನಿಶ್ಚಯ ಮಾಡಲಿಕ್ಕೆ ಇದನ್ನು ನಾವು ಖಂಡಿತವಾಗಿ ಯೂಸ್ ಮಾಡ್ತೇವೆ. ಈಗ ಉದಾಹರಣೆಗೆ ಆಯುರ್ವೇದದ ಪ್ರಕಾರ ಒಂದು ನೋವು ಬರಬೇಕಾದ್ರೆ ಅದರಲ್ಲಿ ವಾತದಿಂದಾಗಿ ಅಂತ ನಮ್ಮ ಸಿದ್ಧಾಂತ ಹಾಗೆ ಹೇಳ್ತದೆ. ಈಗ ಉದಾಹರಣೆಗೆ ಗಂಟು ನೋವಲ್ಲಿ ಇದು ವಾತದಿಂದ ಬರುವಂತ ನೋವು. ಈಗ ಈ ವಾತ ನೀವು ಹೇಗೆ ಕಂಡುಹಿಡ್ತೀರಿ? ವಾತ ಅಂದ್ರೆ ಗಾಳಿ. ಅಲ್ಲಿರುವಂತಹ ಧಾತುಗಳು ಕ್ಷಯಗೊಂಡ್ರೆ ಅದು ಅಲ್ಲಿ, ಈಗ ಒಂದು ಎಲುಬೇನಿದೆ, ಆ ಎಲುಬು ಆಸ್ಟಿಯೋಪೊರೋಟಿಕ್ ಚೇಂಜಸ್ ಆಗಿ ಅದು ಕ್ಷಯಗೊಳ್ತದೆ. ಆಗ ಅದರಲ್ಲಿ ವಾತ ಪ್ರಕೋಪ ಅಂತ ನಾವು ಹೇಳ್ತೇವೆ. ಅದನ್ನೇ ನಾವೀಗ ಎಕ್ಸ್ರೇ ನೋಡಿದ್ರೆ ನಮ್ಗೆ ಆ ಎಲುಬಲ್ಲಿ ಸೌದೋಗಿರುವಂಥದ್ದು ಕಾಣ್ತದೆ. ಹಾಗೆ ಎಲುಬು ಸೌದೋಗಿರೋದನ್ನ ನೋಡಿ ನಾವು ಮತ್ತೆ ವಾತ ಚಿಕಿತ್ಸೆಯನ್ನು ಮಾಡಬಹುದು. ಇದೇ ರೀತಿ ನಾವು ಯಾವುದೇ ಎಕ್ಸಾಮಿನೇಷನ್ಸ್ ಇರಲಿ, ಈಗ ರಕ್ತಕ್ಕೆ ಸಂಬಂಧಪಟ್ಟದಿರಲಿ, ಉದಾಹರಣೆಗೆ ಎನಿಮಿಯಾ ಅಂದರೆ ಪಾಂಡುರೋಗ, ಒಬ್ಬನಲ್ಲಿ ರಕ್ತ ಕಡಿಮೆ ಅಂತ ಇದ್ದರೆ ಆ ರಕ್ತವನ್ನು ಹೆಚ್ಚು ಮಾಡಲಿಕ್ಕೆ ಕೊಡುವಂಥದ್ದನ್ನು ನಾವು ಕೊಡಲಿಕ್ಕೆ ಆಗ್ತದೆ. ಇದೇ ರೀತಿ ಯಾವುದೇ ಎಕ್ಸಾಮಿನೇಷನ್, ಅದೀಗ MRI ಇರಲಿ, CT ಸ್ಕ್ಯಾನ್ ಇರಲಿ, ಯಾವುದು ನಮಗೆ ಒಂದು ರೋಗ ಯಾವ ರೀತಿಯಲ್ಲಿ ಒಂದು ರೋಗಿಯಲ್ಲಿ ಹರಡಿದೆ ಅದನ್ನು ಕಂಡುಹಿಡಿಯೋದಕ್ಕೆ ಡೆಫಿನೆಟ್ಲಿ ಈ ಇನ್ವೆಸ್ಟಿಗೇಷನ್ಗಳು ನಮಗೆ ಸಹಾಯ ಮಾಡ್ತದೆ. ನಾವು ಅದನ್ನು ದಿನನಿತ್ಯ ಬಳಸ್ತಾ ಇದ್ದೇವೆ, ನಮ್ಮ ಆಸ್ಪತ್ರೆಯಲ್ಲೂ ನಾವು ಅದನ್ನು ಬಳಸ್ತಾ ಇದ್ದೇವೆ. ಎಸ್ ಡಾಕ್ಟರ್, ಈಗಾಗಲೇ ಹೇಳ್ತಾ ಇದ್ರಿ ನೀವು ಆಯುರ್ವೇದದಲ್ಲಿ ಯಾವೆಲ್ಲ ರೀತಿಯ ಚಿಕಿತ್ಸೆಗಳಿವೆ, ಹಾಗೆ ಎಕ್ಸ್ರೇ ಅಂತಹ ಏನಾದರೂ ಫೆಸಿಲಿಟಿ ಇದೆಯಾ ಅನ್ನುವಂಥದ್ರ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ರಿ. ಇನ್ನು ಈ ಒಂದು ಸಾಮಾನ್ಯವಾಗಿ ಕಾಡುವಂತಹ ರೋಗಗಳನ್ನು ತಡೆಗಟ್ಟೋದಕ್ಕೆ ಏನಾದರೂ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯಾ ಅನ್ನುವಂಥದ್ದು? ಖಂಡಿತವಾಗಿಯೂ ಇದೆ. ಈಗ ರೋಗಗಳಿಗೆ ಎರಡು ವಿಂಗಡಣೆಗಳನ್ನು ನಾನು ನಿಮಗೆ ಆಗಲೇ ಹೇಳಿದ್ದೆ. ಒಂದು ನಾವು ಮದ್ದಿನಲ್ಲಿ ಮಾಡುವಂಥದ್ದು, ಇನ್ನೊಂದು ಶಸ್ತ್ರಕರ್ಮದಿಂದ ಅಂದರೆ ಸರ್ಜರಿಯಿಂದ ಮಾಡುವಂಥದ್ದು. ಅದೇ ರೀತಿ ಕಮ್ಯುನಿಕೇಬಲ್ ಡಿಸೀಸ್, ಸಾಂಕ್ರಾಮಿಕ ರೋಗಗಳು ಆಯುರ್ವೇದದಲ್ಲೂ ಹೇಳಿದ್ದಾರೆ. ಈ ಒಬ್ಬನಿಗೊಂದು ರೋಗ ಬರಲಿಕ್ಕೆ ಕಾರಣ ಏನು? ದೋಷಗಳ ಪ್ರಕೋಪ ಅಂದರೆ ವಾತಪಿತ್ತ ಕಫದ ಪ್ರಕೋಪ. ಈ ಪ್ರಕೋಪಗಳು ಆಗದೇ ಇರಲಿಕ್ಕೆ ಏನು ಮಾಡುವಂಥದ್ದು? ಉದಾಹರಣೆಗೆ ಸ್ವಸ್ಥವೃತ್ತ ಪಾಲನ. ಸ್ವಸ್ಥವೃತ್ತ ಅಂದರೆ ಒಂದು ನಮ್ಮ ಸಂಹಿತೆಗಳಲ್ಲಿ ಅಂದರೆ ಚರಕ ಸಂಹಿತೆಯಲ್ಲಿ ಹೇಳಿದ್ದಾರೆ ಇಂಥದನ್ನೇ ಮಾಡಬೇಕು ಅಂತ. ಈ ಋತುವಿನಲ್ಲಿ, ಈಗ ಉದಾಹರಣೆ ಈಗ ಶಿಶಿರ ಋತು ಅಂದರೆ ಈಗ ಚಳಿಗಾಲದಲ್ಲಿ ನೀವು ಬೆಚ್ಚಗಿರಬೇಕು,
ನೀವು ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಒಬ್ಬ ವ್ಯಕ್ತಿ ಇದನ್ನು ಮಾಡುವುದಿಲ್ಲ, ಆಗ ಏನಾಗ್ತದೆ, ಅವನೀಗ ತಣ್ಣಗಿರುವುದನ್ನೇ ಕುಡಿತಾನೆ ಅಥವಾ ಚಳಿಗೆ ಅಂದರೆ ತಂಪು ಗಾಳಿಗೆ ಹೊರಗೆ ಹೋಗ್ತಾನೆ. ಆಗ ಏನಾಗ್ತದೆ, ಕಫದಿಂದ ಬರುವಂಥ ಸಮಸ್ಯೆಗಳು ಅವನಿಗೆ ಬರ್ತದೆ. ಹಾಗೆ ಹೇಮಂತ ಋತುವಿನಲ್ಲಿ ಬಂದಂಥ ಸಮಸ್ಯೆಗಳು ವಸಂತ ಋತುವಿನಲ್ಲಿ ಅಂದರೆ ಸಾಧಾರಣ ಮಾರ್ಚ್ ಏಪ್ರಿಲ್ನಲ್ಲಿ ಕಫದ ಸಮಸ್ಯೆಗಳು ಅವನಿಗೆ, ಈಗ ಉದಾಹರಣೆಗೆ ಸೈನೋಸೈಟಿಸ್ ಇರಲಿ ಅಥವಾ ಅಗ್ನಿಮಾಂದ್ಯತೆ ಇರಲಿ, ಅದು ಆ ಸಮಯದಲ್ಲಿ ಅವನಿಗೆ ಬರ್ತದೆ. ಹಾಗೆ ಒಂದು ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡುವಂಥದ್ದು. ಅದು ಹೇಗೆ, ಈ ಉದಾಹರಣೆಗೆ ನೀವು ಕೇಳಿರ್ಬೋದು ಸ್ವರ್ಣಪ್ರಾಶನ ಅಂತ. ಸಣ್ಣ ಮಕ್ಕಳಿಗೆ ಪುಷ್ಯ ನಕ್ಷತ್ರ ದಿವಸ ಸ್ವರ್ಣಪ್ರಾಶನವನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಕೊಡ್ತಾ ಇದ್ದೇವೆ. ಅದು ಸಾಮಾನ್ಯ ಎಲ್ಲ ಆಯುರ್ವೇದ ಕೇಂದ್ರಗಳಲ್ಲೂ ಅದನ್ನು ಮಾಡ್ತಾರೆ. ಸ್ವರ್ಣಪ್ರಾಶನ ಮಾಡೋದ್ರಿಂದ ಏನಾಗ್ತದೆ, ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಅಂದ್ರೆ ಅಲ್ಲಿ 2 ವಿರುದ್ಧ ದ್ರವ್ಯಗಳನ್ನು ಕೊಡ್ತಾರೆ, ಒಂದು ಘೃತ ಅಂದ್ರೆ ತುಪ್ಪ ಮತ್ತೆ ಒಂದು ಜೇನು, ಮತ್ತೆ ಅದರಲ್ಲಿ ಅದೇ ಪ್ರಮಾಣದಲ್ಲಿ ಬಂಗಾರದ ಭಸ್ಮ ಅಂದ್ರೆ ಸ್ವರ್ಣ ಭಸ್ಮವನ್ನು ಹಾಕ್ತಾರೆ. ಅದರಿಂದ ಏನಾಗ್ತದೆ, ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ರೋಗ ತಡೆಗಟ್ಟುವಿಕೆಗೆ ಅದು ತುಂಬಾ ಮುಖ್ಯ. ಒಂದು. ಎರಡನೇದು ಈ ಸದ್ವೃತ್ತ ಪಾಲನೆ ಅಂದ್ರೆ ಸ್ವಸ್ಥವೃತ್ತ ಪಾಲನೆ. ಮೂರನೇದು ಆಯಾ ಋತುವಿನಲ್ಲಿ ಅವರು ನಮ್ಮ ಸಂಹಿತೆಗಳಲ್ಲಿ ಮೂಲವಾಗಿ ಏನು ಹೇಳಿದ್ದಾರೆ ಅದನ್ನು ನಾವು ಪಾಲನೆ ಮಾಡುವಂಥದ್ದು. ಈ ರೀತಿ ನಾವು ಮಾಡಿದರೆ ರೋಗಗಳು ನಮಗೆ ಬಾರದಾಗಿ ಆಗ್ತದೆ. ಎಸ್ ಡಾಕ್ಟ್ರೆ, ಇನ್ನು ಈ ಒಂದು ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಬೆನ್ನು ನೋವಾಗಿರ್ಬೋದು ಅಥವಾ ಗಂಟು ನೋವಾಗಿರ್ಬೋದು, ಇಂತಹ ಒಂದು ರೋಗಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಚಿಕಿತ್ಸೆನ ನೀಡಲಾಗುತ್ತೆ ಅನ್ನುವಂಥದ್ದು ಈಗ ಆಯುರ್ವೇದದಲ್ಲಿ ಈಗ ಗಂಟು ನೋವು ಇರಲಿ ಅಥವಾ ಬೆನ್ನು ನೋವು ಗಂಟು ನೋವಿಗೆ ಸುಮಾರು ಕಾರಣಗಳಿದೆ. ನನಗೆ ಎಲ್ಲಾ ಕಾರಣಗಳನ್ನು ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಈಗ ಉದಾಹರಣೆ ನಾವು ಅದನ್ನು ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ಒಂದು ವ್ಯಕ್ತಿಗೆ ನೋವು ಬರಬೇಕಾದ್ರೆ ನಾನು ಆಗ್ಲೇ ಹೇಳಿದೆ ವಾತದಿಂದಾಗಿ ಬರುವಂಥದ್ದು. ಆದರೆ ವಾತದಲ್ಲಿ ಪುನಃ ಅದರ ಕಾರಣವನ್ನು ನಾವು ಹುಡುಕಬೇಕಾಗ್ತದೆ. ವಾಯು ಧಾತು ಕ್ಷಯಾತ್ ಕೋಪಾತ್ ಮಾರ್ಗಸ್ಯ ಆವರಣೇನ ಚ, ಅಂದ್ರೆ ಧಾತು ಕ್ಷಯದಿಂದಾಗಿ ವಾತ ಪ್ರಕೋಪ ಆಗುವಂಥದ್ದು, ವಾತ ಹೆಚ್ಚಾಗುವಂಥದ್ದು. ಧಾತು ಅಂದ್ರೆ ಯಾವುದು, ರಸಾದಿ ಧಾತುಗಳು, ನಾನಾಗಲೇ ಹೇಳಿದಾಗೆ. ಸೊ ಈ ರಸಾದಿ ಧಾತುಗಳು ಕಡಿಮೆಯಾಗಿ ವಾತ ಪ್ರಕೋಪ ಆಗುವಂಥದ್ದು, ಅದಕ್ಕೆ ಒಂದು ರೀತಿಯ ಚಿಕಿತ್ಸೆ. ಇನ್ನೊಂದು ಮಾರ್ಗಸ್ಯ ಆವರಣೇನ ಚ, ಆವರಣದಿಂದ ಅಂದ್ರೆ ಒಂದು ಬಗೆಯ ವಾತ ಇನ್ನೊಂದು ಬಗೆಯ ವಾತವನ್ನು ಆವರಣೆ ಮಾಡಿ ನಿಮಗೆ ರೋಗಗಳ ಉತ್ಪಾದನೆ ಮಾಡ್ತದೆ. ಅದಕ್ಕೆ ವಾತಕ್ಕೆ ಕೊಡುವಂಥ ಚಿಕಿತ್ಸೆ ಅಂದ್ರೆ ಬಸ್ತಿ. ಅಂದ್ರೆ ಗುದದ್ವಾರದಿಂದ ನಾವು ಕಷಾಯ ಇರಲಿ ಅಥವಾ ತೈಲವನ್ನು ಕೊಡುವಂಥದ್ದು, ಇದು ಒಂದು ಬಗೆಯ ಚಿಕಿತ್ಸೆ. ಇನ್ನೊಂದು, ಈಗ ಶುರುವಿಗೆ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಈಗ ಗಂಟು ನೋವು ಅಂತ ಬಂದರೆ ನಾವು ಫಸ್ಟ್ ಏನು ನೋಡ್ತೇವೆ ಅಂತ ಹೇಳಿದ್ರೆ, ಅಲ್ಲಿ ಏನಾದರೂ ಸ್ವೆಲ್ಲಿಂಗ್ ಏನಾದರೂ ಇದೆಯಾ, ಅಲ್ಲಿ ಏನಾದರೂ ಬಾಪು ಏನಾದರೂ ಇದೆಯಾ, ಅದಕ್ಕೆ ಶುರುವಾಗಿ ಲೇಪವನ್ನು ಹಚ್ತೇವೆ. ಲೇಪ ಹಚ್ಚಿದಾಗ ಅಲ್ಲಿರುವಂಥ ಬಾಪು ಕಡಿಮೆಯಾಗಿ ನಂತರ ನಾವು ರೂಕ್ಷಣ, ಇದಕ್ಕೆ ರೂಕ್ಷಣ ಕರ್ಮ ಅಂತ ಹೇಳ್ತೇವೆ, ರೂಕ್ಷಣ ಚಿಕಿತ್ಸೆ ಅಂತ ಹೇಳ್ತೇವೆ. ಅದು ಅಪತರ್ಪಣದ್ದೇ ಒಂದು ಭಾಗ, ಅಂದರೆ ಲಂಘನದ್ದೇ ಒಂದು ಭಾಗ. ಈ ವಾಲುಕಾ ಸ್ವೇದ ಮಾಡಿ ಅಂದರೆ ಹೊಯ್ಗೆ, ಮರಳಿನಿಂದ ಸ್ವೇದ ಅಂದರೆ ಶೇಕೆಯನ್ನು ಕೊಡ್ತೇವೆ. ಮತ್ತೆ ಎಣ್ಣೆಗಳನ್ನು ನಾವು ಹಚ್ತೇವೆ. ಅದು ವ್ಯಾಧಿಯ ಸ್ಟೇಜಸ್ ನೋಡಿ ಅದಕ್ಕೆ ಬೇರೆ ಬೇರೆ ರೀತಿಯ ಎಣ್ಣೆಗಳು ಇದೆ, ಅದನ್ನು ನಾವು ಅಪ್ಲೈ ಮಾಡ್ತೇವೆ. ಹಾಗೆ ಅದರ ಜೊತೆಯಲ್ಲಿ ಈ ಬಸ್ತಿ ಅಂದರೆ ಗುದದ್ವಾರದಿಂದ ಎಣ್ಣೆ ಅಥವಾ ಕಷಾಯವನ್ನು ಕೊಡುವಂಥದ್ದು. ಅದರಲ್ಲಿ ಸುಮಾರು ಬಗೆಯ ಟ್ರೀಟ್ಮೆಂಟ್ ಪ್ರೊಸೀಜರ್ಗಳುಂಟು. ಎರಡು ಮೂಲಾದಿ ನಿರುವ ಬಸ್ತಿ ಇರಲಿ ಅಥವಾ ಮುಸ್ತಾದಿ ಯಾಪನ ಬಸ್ತಿ, ಹಾಗೆ ಬಗೆಯ ಚಿಕಿತ್ಸಾ ವಿಧಾನಗಳಿದೆ. ಅದು ಆಯಾ ರೋಗಕ್ಕೆ ಸಂಬಂಧಪಟ್ಟದ್ದು. ನಮಗೆ ಮುಖ್ಯವಾಗಿ ಏನು ಗೊತ್ತಾಗಬೇಕಂದ್ರೆ ಅಲ್ಲಿ ವ್ಯಾಧಿಯ ಸ್ಟೇಜಿಂಗ್ ಏನಿದೆ ಅದನ್ನು ನಾವು ಕಂಡುಹಿಡಬೇಕು. ಮತ್ತೆ ಇನ್ನೊಂದು, ನೀವು ಕೇಳಿದ ಪ್ರಕಾರ ಈಗ ಸೊಂಟ ನೋವಿಗೆ ಹಲವಾರು ಕಾರಣಗಳಿದೆ. ಪ್ರಮುಖವಾಗಿ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಈ ಡಿಸ್ಕಿಗೆ ಸಂಬಂಧಪಟ್ಟದ್ದು. ಡಿಸ್ಕ್ ಬಲ್ಜ್ ಇರಲಿ, ಡಿಸ್ಕ್ ಟೈರ್ ಇರ್ತದೆ, ಅಥವಾ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂದರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರುವಂಥದ್ದು. ಮತ್ತೆ ಲಿಸ್ಥೆಸಿಸ್ ಅಂದರೆ ಒಂದು ವರ್ಟೆಬ್ರ ಮತ್ತೊಂದು ವರ್ಟೆಬ್ರ ಮೇಲಿಂದ ಸ್ವಲ್ಪ ಜಗ್ಗುವುದು. ಹೀಗೆ ಇದನ್ನು ನಾವು ಆ ಕಾರಣ ನೋಡಿ ಅದಕ್ಕೆ ನಾವು ಚಿಕಿತ್ಸೆ ಕೊಡ್ತೇವೆ. ಈಗ ಕಟಿಬಸ್ತಿ ಇರಲಿ ಅಥವಾ ಗಂಟು ನೋವಿಗೆ ಜಾನುಬಸ್ತಿ ಇರಲಿ, ಈ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ತೇವೆ. ಎಸ್ ಸರ್, ಇನ್ನು ನಿಮ್ಮ ಆಸ್ಪತ್ರೆಯ ಬಗ್ಗೆ ಕೇಳಬೇಕು ಅಂತ ಹೇಳಿದರೆ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಬಗ್ಗೆ ಕೇಳಬೇಕು ಅಂತ ಹೇಳಿದರೆ, ಯಾವೆಲ್ಲ ವಿಭಾಗಗಳಿವೆ, ಯಾವೆಲ್ಲ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅನ್ನುವಂಥದ್ದು ಸರ್? ನಮ್ಮಲ್ಲಿ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ನಮ್ಮದು 165 ಬೆಡ್ಗಳ ಆಸ್ಪತ್ರೆ. ನಮ್ಮಲ್ಲಿ ಈಗ 8 ವಿಭಾಗಗಳು ನಾವು ಈಗಲೇನೋ ಇದೆ. ಕಾಯಿ ಚಿಕಿತ್ಸಾ ಅಂತ ಇದೆ, ಶಲ್ಯತಂತ್ರ ಅಂತ ಇದೆ, ಕೌಮಾರ ವೃತ್ತಿ ಅಂತ ಇದೆ, ಪ್ರಸೂತಿ ಸ್ತ್ರೀ ರೋಗ ಅಂತ ಇದೆ, ಮತ್ತೆ ಸ್ಕಿನ್ ಅಂದರೆ ತ್ವಕ್ ರೋಗಗಳಿಗೆ ಕೊಡುವಂಥ ಚಿಕಿತ್ಸೆ.
ಹಾಗೆ ಇದು ನಮ್ಮ ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ಗಳು. ಹಾಗೆ ನಮ್ಮ ಕಾಲೇಜಿನಲ್ಲಿ ನಮ್ಮಲ್ಲಿ 5 ಬ್ಯಾಚ್, ಅಂದರೆ 100 ಮಕ್ಕಳ 5 ಬ್ಯಾಚ್ ಇದೆ. ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ 5 ಸಬ್ಜೆಕ್ಟ್ನಲ್ಲಿ ನಾವು MD ಅನ್ನು ನಮ್ಮ ಕಾಲೇಜಿನಲ್ಲಿ ಆಗ್ತಾ ಇದೆ. ಹಾಗೆ ಒಂದು ಮಂಗಳೂರಿನ ಮಟ್ಟಿಗೆ ಒಂದು ಎಲ್ಲ ಸೌಲಭ್ಯಗಳಿರುವ ಒಂದು ಆಯುರ್ವೇದ ಆಸ್ಪತ್ರೆ ನಮ್ಮದು. ಒಂದು ಸೂಪರ್ ಸ್ಪೆಷಾಲಿಟಿ ಆಯುರ್ವೇದ ಆಸ್ಪತ್ರೆ. ಹಾಗೆ ನಾವು ಈಗ ನಮ್ಮಲ್ಲಿ ಈಗ ಎಕ್ಸ್ರೇ ವಿಭಾಗ ಇರಲಿ, USG ಇರಲಿ, ಮತ್ತು ರಕ್ತ ಪರೀಕ್ಷೆಗೆ ಸಂಬಂಧಪಟ್ಟದ್ದು ಹಾಗೆಲ್ಲವೂ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಾಗಿದೆ. ಎಸ್ ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಆಯುರ್ವೇದದಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯವಿದೆ ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ ಸರ್. ಧನ್ಯವಾದ ಸರ್. ಧನ್ಯವಾದ ಮೇಡಮ್. ಎಸ್ ವೀಕ್ಷಕರೇ, ಏನು ಕಾಯ ರೋಗದ ಬಗ್ಗೆ ಸಾಕಷ್ಟು ವಿಚಾರಗಳಂದರೆ ಕಾಯ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದರು. ನೀವು ಕೂಡ ಈ ಒಂದು ಆಯುರ್ವೇದದಲ್ಲಿ ಚಿಕಿತ್ಸೆ ಮಾಡಬೇಕು ಅಂತ ಹೇಳಿದರೆ ದಯವಿಟ್ಟು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿಗೆ ಭೇಟಿ ನೀಡಿ. ಅಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ರೀತಿಯ ಆಯುರ್ವೇದ ಚಿಕಿತ್ಸೆಗಳು ಲಭ್ಯವಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.